ಪ್ರಿಯ ವೀಕ್ಷಕರೇ, ಕನ್ನಡ ಕಥೆಗಳು ವಿತ್ ರಮ್ಯಾ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಸ್ವಾಗತಗಳು. ನೀವು ಇದೇ ಮೊದಲ ಬಾರಿಗೆ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕನ್ನ ಮರಿದೇ ಕ್ಲಿಕ್ ಮಾಡ್ಕೊಳ್ಳಿ. ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇವತ್ತು ನಾನು ಹೊರಟಿರೋ ಕತೆ ಒಂದು ಬಾವಿಯ ಕತೆ. ಕತೆ ತುಂಬ ಚೆನ್ನಾಗಿದೆ, ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ಕತೆ ಕೇಳೋದಕ್ಕೆ ತುಂಬಾ ಚೆನ್ನಾಗಿದೆ. ಅಕ್ಬರ್ ಮಹಾರಾಜರ ರಾಜ್ಯದಲ್ಲಿ ಒಬ್ಬ ಬಡ ರೈತನು ಇದ್ದನು. ಅವನು ತುಂಬ ಬಡವ. ಒಮ್ಮೆ ಮಳೆ ಬರದೆ ಹಾಕಿದ ಬೆಳೆಗಳೆಲ್ಲ ಒಣಗಿ ಹೋಗುವ ಪರಿಸ್ಥಿತಿ ಬಂತು. ಆಗ ಆ ರೈತ ಒಬ್ಬ ಶ್ರೀಮಂತನ ಹತ್ತಿರ ಒಂದು ದೊಡ್ಡ ಬಾವಿ ಇತ್ತು, ಅದನ್ನು ಖರೀದಿ ಮಾಡಬೇಕು ಎಂದು ಯೋಚನೆ ಮಾಡಿದನು. ಶ್ರೀಮಂತ ಕೇಳಿದಷ್ಟು ದುಡ್ಡು ಕೊಟ್ಟು ಬಾವಿ ಖರೀದಿಸಿದ. ಮರುದಿನ ಅವನ ಹೊಲಕ್ಕೆ ಸಾಕಷ್ಟು ನೀರು ಉಣಿಸಿದ. ಮಾರನೇ ದಿನ ಬಾವಿಯಿಂದ ನೀರು ಸೇದುವಾಗ ಶ್ರೀಮಂತ ಅಲ್ಲಿಗೆ ಬಂದು, ಬಾವಿಯಿಂದ ನೀನು ನೀರು ಸೇದಕೂಡದು ಎಂದು ಹೇಳಿದನು. ಅವನ ಮಾತುಗಳನ್ನು ಕೇಳಿದಂತಹ ರೈತನಿಗೆ ತುಂಬಾ ಸಂಕಟವಾಯಿತು. ಏನಿದು, ನಾನು ದುಡ್ಡು ಕೊಟ್ಟು ಬಾವಿಯನ್ನು ಖರೀದಿಸಿದರೂ ಕೂಡ ಇವನು ನೀರನ್ನು ಸೇದುವಂತಿಲ್ಲ ಎಂದು ಹೇಳುತ್ತಿದ್ದಾನಲ್ಲ, ಏನು ಮಾಡುವುದು ಎಂದು ತುಂಬ ಚಿಂತೆಗೆ ಒಳಗಾದನು. ಚಿಂತೆ ಮಾಡಿ ಕೊನೆಗೆ ಒಂದು ನಿರ್ಧಾರಕ್ಕೆ ಬಂದನು. ಈ ಸಮಸ್ಯೆಯನ್ನು ಅಕ್ಬರ್ ಮಹಾರಾಜರ ಮುಂದೆ ಇಡುವುದಕ್ಕೆ ಯೋಚನೆ ಮಾಡಿದನು. ಅಕ್ಬರ್ ಮಹಾರಾಜರಿಂದ ಈ ಸಮಸ್ಯೆಗೆ ಖಂಡಿತ ಪರಿಹಾರ ಸಿಗುವುದೆಂದು ತೀರ್ಮಾನ ಮಾಡಿ ಮಾರನೇ ದಿನವೇ ಅರಮನೆಗೆ ಹೋಗಬೇಕೆಂದು ತೀರ್ಮಾನ ಮಾಡಿದನು. ಮಾರನೇ ದಿನ ಅರಮನೆಗೆ ಬಂದನು. ಅಕ್ಬರ್ ಮಹಾರಾಜರು ಇದ್ದರು. ತನ್ನ ಸಮಸ್ಯೆಯನ್ನೆಲ್ಲ ಹೇಳಿಕೊಂಡನು. ಅದನ್ನು ಕೇಳಿದಂತಹ ಅಕ್ಬರ್ ಮಹಾರಾಜರಿಗೆ ಏನು ಪರಿಹಾರ ನೀಡಬೇಕೆಂದು ಯೋಚನೆ ಮಾಡಿದರು. ಅವರಿಗೆ ಏನು ಪರಿಹಾರ ಕೊಡಬೇಕೆಂದು ತಿಳಿಯಲಿಲ್ಲ. ಅಕ್ಬರ್ ಮಹಾರಾಜರು ಆಸ್ಥಾನದಲ್ಲಿ ಇದ್ದಂತಹ ಮಂತ್ರಿಗಳೆಲ್ಲರ ಹತ್ತಿರ ಈ ಸಮಸ್ಯೆಗೆ ಪರಿಹಾರವನ್ನು ನೀಡಿ ಎಂದು ಕೇಳಿದರು. ಆದರೆ ಯಾರೂ ಆ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ಕೊಡಲಿಲ್ಲ. ಕೊನೆಗೆ ಮಹಾರಾಜರು ಬೀರ್ಬಲ್ ಕರೆಸಲು ತೀರ್ಮಾನಿಸಿದರು. ಅಲ್ಲಿದ್ದ ಸೇವಕರು ಹೋಗಿ ಬೀರ್ಬಲನ್ನು ಕರೆದುಕೊಂಡು ಬಂದರು. ಹಾಗಾಗಿ ಬೀರ್ಬಲ್ ಮುಂದೆ ಆ ಬಡ ರೈತನ ತನ್ನ ಸಮಸ್ಯೆಯನ್ನೆಲ್ಲ ಹೇಳಿಕೊಂಡನು. ಆ ರೈತನ ಸಮಸ್ಯೆಗಳನ್ನು ಕೇಳಿದ ಬೀರ್ಬಲ್ ಸ್ವಲ್ಪ ಸಮಯ ಯೋಚನೆ ಮಾಡಿದನು. ಯೋಚನೆ ಮಾಡಿ ಶ್ರೀಮಂತನನ್ನು ಅರಮನೆಗೆ ಕರೆದುಕೊಂಡು ಬರುವಂತೆ ಹೇಳಿದನು. ಸೇವಕರು ಶ್ರೀಮಂತನನ್ನು ಅರಮನೆಗೆ ಕರೆತಂದರು. ಬೀರ್ಬಲ್ ಶ್ರೀಮಂತನಿಗೆ ಕೇಳುತ್ತಾನೆ, ಯಾಕೆ ನೀವು ಆ ಬಡ ರೈತನಿಗೆ ನೀರು ಸೇದುವಂತಿಲ್ಲ ಎಂದು ಹೇಳಿದ್ದೀರಿ ಎಂದು ಕೇಳುತ್ತಾನೆ. ಆಗ ಆ ಶ್ರೀಮಂತ, ನಾನು ಅವನಿಗೆ ಕೊಟ್ಟಿದ್ದು ಬಾವಿ ಮಾತ್ರ, ಅದರಲ್ಲಿರುವ ನೀರನ್ನಲ್ಲ ಎಂದು ಹೇಳುತ್ತಾನೆ. ಶ್ರೀಮಂತನ ಮಾತುಗಳನ್ನು ಕೇಳಿಸಿಕೊಂಡಂತಹ ಬೀರ್ಬಲ್ ಸ್ವಲ್ಪ ಹೊತ್ತು ಯೋಚನೆ ಮಾಡುತ್ತಾನೆ. ಯೋಚನೆ ಮಾಡಿ, ಸರಿ, ನೀವು ಅವನಿಗೆ ಕೊಟ್ಟಿದ್ದು ಬಾವಿ, ಅದರಲ್ಲಿರುವ ನೀರನ್ನು ಅಲ್ಲ. ಸರಿ, ನಿಮ್ಮ ನೀರನ್ನು ನೀವು ಸೇದಿ ಹೊರತೆಗೆಯಿರಿ, ಅವನ ಬಾವಿಯನ್ನು ಅವನಿಗೆ ಬಿಟ್ಟುಕೊಡಿ ಎಂದು ಹೇಳುತ್ತಾನೆ. ಬೀರ್ಬಲ್ನ ಮಾತುಗಳನ್ನು ಕೇಳಿದಂತಹ ಆ ಶ್ರೀಮಂತ ತುಂಬ ನಾಚಿಕೆಯಿಂದ ತಲೆ ತಗ್ಗಿಸುತ್ತಾನೆ. ಅವನಿಗೆ ಏನು ಉತ್ತರ ನೀಡುವುದಕ್ಕೆ ಆಗುವುದಿಲ್ಲ. ಆ ಬಡ ರೈತನಿಗೆ ಮಾತ್ರ ತುಂಬ ಖುಷಿಯಾಗುತ್ತದೆ. ಬೀರ್ಬಲ್ನ ಮಾತುಗಳನ್ನು ಕೇಳಿದಂತಹ ಆ ಸಭೆಯಲ್ಲಿದ್ದಂತಹ ಎಲ್ಲ ಮಂತ್ರಿಗಳಿಗೂ, ಆಸ್ಥಾನಿಕರಿಗೂ, ಆ ರೈತನಿಗೂ ಮತ್ತೆ ಅಕ್ಬರ್ ಮಹಾರಾಜರಿಗೂ ಕೂಡ ತುಂಬಾ ಖುಷಿಯಾಗುತ್ತದೆ. ಅಕ್ಬರ್ ಮಹಾರಾಜರು ಒಬ್ಬ ಬುದ್ಧಿವಂತ ನಮ್ಮ ಆಸ್ಥಾನದಲ್ಲಿ ಇದ್ದಾನೆ ಎಂದು ತುಂಬ ಹೆಮ್ಮೆ ಪಡುತ್ತಾರೆ. ಬೀರ್ಬಲ್ನ ಜಾಣ್ಮೆ ಮತ್ತು ಸಮಯ ಪ್ರಜ್ಞೆಯನ್ನು ನೋಡಿದರೆ ತುಂಬಾ ಖುಷಿಯಾಗುತ್ತದೆ. ಇದೇ ರೀತಿ ಇನ್ನೂ ತುಂಬ ಹೆಚ್ಚು ಕಥೆಗಳನ್ನು ನೋಡಬೇಕೆಂದರೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಅಂದರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಎಲ್ರಿಗಿಂತ ಮುಂಚೆ ನಿಮಗೆ ಬರುತ್ತೆ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್.